ಸಿದ್ದರಾಮಯ್ಯ ಅವರು ಸದಾ ಪ್ರಚಾರದಲ್ಲಿ ಇರಬೇಕೆಂದು ಏನೇನೋ ಹೇಳಿಕೆ ನೀಡುತ್ತಾರೆ. ಅವರು ಏನನ್ನಾದರೂ ಮಾತನಾಡದೇ ಇದ್ದರೆ ಕಾಂಗ್ರೆಸ್ನಲ್ಲಿ ಕಳೆದು ಹೋಗುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯವಾಡಿದರು. ಸಿದ್ದರಾಮಯ್ಯರಿಗೆ ಗೋಹತ್ಯೆ, ಆರ್ಎಸ್ಎಸ್ ಮೇಲೆ ಕೋಪವಿಲ್ಲ. ಬದಲಿಗೆ ಕಾಂಗ್ರೆಸ್ನಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಾಗಿ ಅವರು ತಮ್ಮ ಕೋಪವನ್ನು ಡಿಕೆಶಿ ಮೇಲೆ ತೋರುವ ಬದಲು ಬಿಜೆಪಿ ವಿರುದ್ಧ ಏನೇನೋ ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿಕೆಶಿ ಪ್ರಭಾವ ಹೆಚ್ಚಾಗಿ ಎಲ್ಲ ಕಡೆ ಅವರೇ ಕಾಣುತ್ತಿರುವುದರಿಂದ ಸಿದ್ದರಾಮಯ್ಯ ಹೀಗೆಲ್ಲ ಮಾಡುತ್ತಿದ್ದಾರೆ ಎಂದರು. ಡಿಕೆಶಿಯನ್ನು ಮುಗಿಸಲು ಪ್ರತಿದಿನ ಸಿದ್ದರಾಮಯ್ಯ ಅವರು ಬಿಜೆಪಿ ನಾಯಕರ ಬಗ್ಗೆ ಮಾಧ್ಯಮಗಳಲ್ಲಿ ಬೇಕಾಬಿಟ್ಟಿ ಮಾತನಾಡುತ್ತಿದ್ದಾರೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರ ಮಧ್ಯೆ ಕಾಂಪಿಟೇಷನ್ ಜಾಸ್ತಿಯಾಗಿದೆ. ಸಿದ್ದರಾಮಯ್ಯ ಅವರು ಇವತ್ತು ಕಾಂಪಿಟೇಷನ್ಗೆ ಬಿದ್ದಿದ್ದಾರೆ. ಏನು ಕಾಂಪಿಟೇಷನ್? ಅವರು ಮಾತನಾಡಿದ್ರೆ ಕಾಂಗ್ರೆಸ್ನಲ್ಲಿ ಕಳೆದು ಹೋಗ್ತಾರೆ. ದಿವಸ ಟಿವಿ ಮೀಡಿಯಾದಲ್ಲಿ ಇರಬೇಕು ಅಂತ ಹೇಳುವ ಹುಚ್ಚಿನಲ್ಲಿ ಯಾವ್ಯಾನೋ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಅವ್ರಿಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು. ಅವ್ರು RSS ಮೇಲಿನ ಕೋಪ ಅಲ್ಲ, ಅದು ಗೋಹತ್ಯೆ ಮೇಲಿನ ಇದಲ್ಲ, ಅವರಿಗೆ ಬಿಜೆಪಿ ಮೇಲಿನ ಕೋಪ ಅಲ್ಲ, ಡಿಕೆಶಿ ಮೇಲಿನ ಕೋಪವನ್ನು ಈ ರೀತಿ ಪ್ರಕಟೀಕರಣ. ಇಲ್ಲಾಂದ್ರೆ ಡಿಕೆಶಿ ಮೇಲೆ ಹೋಗ್ತಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಕಾಣೋದಿಲ್ಲ, ಡಿಕೆಶಿ ಕಾಣ್ತಾರೆ. ಡಿಕೆಶಿ ಕಾಣಬಾರ್ದು ಅಂತ ಹೇಳುವ ಕಾಂಪಿಟೇಷನ್ ಅಲ್ಲಿ ಇವತ್ತು ಸಿದ್ದರಾಮಯ್ಯ ಇದನ್ನೆಲ್ಲ ಮಾಡ್ತಾರೆ. ನೀವು ವೈಯಕ್ತಿಕ ಮಾತನಾಡಿ ಸಿದ್ದರಾಮಯ್ಯ. ಹಾಗಾಗಿ ಡಿಕೆಶಿಯನ್ನು ಮುಗಿಸ್ಬೇಕು ಅಂತಾದ್ರೆ ಏನು, ಇವರು ಮೀಡಿಯಾದಲ್ಲಿ ದಿವಸ ಇರಬೇಕು, ಕಾಂಗ್ರೆಸ್ ಅಧ್ಯಕ್ಷರು ಕಾಣಬಾರ್ದು. ಆ ಕಾರಣಕ್ಕೋಸ್ಕರ ಕಾಂಪಿಟೇಷನ್ ನಲ್ಲಿ ಆಗಿದೆ. ಅಲ್ಲಿ ನಾಯಕತ್ವದ ಜಗಳ ಕಾಂಗ್ರೆಸ್ನಲ್ಲಿದೆ, ಬಿಜೆಪಿಯಲ್ಲಿ ಇಲ್ಲ. ನೀವು ಆದ್ದರಿಂದ ಕಾಂಗ್ರೆಸ್ನಲ್ಲಿ ಒಳ ಜಗಳ ಹೆಚ್ಚಾಗಿದೆ ಎಂದು ಕಟೀಲ್ ಆರೋಪಿಸಿದರು. RSS ಇಂಥದಕ್ಕೆಲ್ಲ ಕೈ ಹಾಕೋದಿಲ್ಲ. ಇದೆಲ್ಲ ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡ್ತಾರೆ. RSSಗೆ ಅದರದ್ದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳಿದೆ. RSS ಎಲ್ಲಾ ಸಮುದಾಯಗಳನ್ನ ಜೋಡಿಸುವ ಕೆಲಸ ಮಾಡೋದು, ಎಲ್ಲಾ ಸಮುದಾಯಗಳನ್ನು ಜೋಡಿಸ್ತದೆ. RSS ಇದಕ್ಕೆಲ್ಲ ಕೈ, ಇಡೀ ಸಮುದಾಯಗಳನ್ನು ಜೋಡಿಸುವ ಕೆಲಸವನ್ನು RSS ಮಾಡ್ತದೆ, ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡ್ತದೆ. ಹಾಗಾಗಿ ಇದೆಲ್ಲ ವಿರೋಧ ಪಕ್ಷಗಳು RSS ಬಗ್ಗೆ ಅಪಪ್ರಚಾರ ಮಾಡತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ. RSS ಯಾಕೆ ಮಾಡಬೇಕು?